ಸುಮಾರು 850 ವರ್ಷಗಳ ಕಾಲದ ಇತಿಹಾಸವನ್ನ ಹೊಂದಿರುವ ಕ್ರಮೇಣ ಕಾರಣಾಂತರಗಳಿಂದ ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದ ಬಂಟ್ವಾಳ ತಾಲೂಕಿನ ಮಣಿನಾಲ್ಕೂರು ಗ್ರಾಮದ ಅಗರಗಂಡಿ ಇಳಿಯೂರಿನ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಪುನರ್ ನಿರ್ಮಾಣಗೊಳ್ಳುತ್ತಿದ್ದು ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧಗೊಳ್ಳುತ್ತಿದೆ. ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಟ್ರಸ್ಟ್ ಮೂಲಕ ಊರ ಪರವೂರ ಭಕ್ತರ ಸಹಕಾರದಲ್ಲಿ ಕ್ಷೇತ್ರ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದ್ದು ಮಣಿನಾಲ್ಕೂರು ಗ್ರಾಮದ ಜನತೆಯ ಬಹು ವರ್ಷದ ಅಪೇಕ್ಷೆಯೊಂದು ಕೈಗೂಡುತ್ತಿದೆ. ಇದರಿಂದಾಗಿ ಗ್ರಾಮಸ್ಥರಲ್ಲಿ ಉತ್ಸಾಹ ಸಂಭ್ರಮ ಇಮ್ಮಡಿಗೊಂಡಿದೆ. ಇಳಿಯೂರಿನ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಐತಿಹಾಸಿಕ ಹಿನ್ನೆಲೆಯಿದೆ. ದೇವಸ್ಥಾನ ಶಿಥಿಲಾವಸ್ಥೆಗೆ ತಲುಪಿದ ಬಳಿಕ ಗ್ರಾಮದ ಆಸುಪಾಸಿನಲ್ಲಿ ಕೆಲವೊಂದು ದೋಷಗಳು ಕಂಡುಬಂದ ಕಾರಣ ಊರಿನ ಭಕ್ತಾಭಿಮಾನಿಗಳು ಜ್ಯೋತಿಷಿ ವಿದ್ವಾನ್ ಶ್ರೀಧರ್ ಗೋರೆ ನೆಲ್ಯಾಡಿಯವರ ನೇತೃತ್ವದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನ ಇಟ್ಟಾಗ ಶ್ರೀ ವಿಷ್ಣುಮೂರ್ತಿ ದೇವರ ಭವ್ಯ ಆಲಯ, ಶ್ರೀ ಮಹಾಗಣಪತಿ ದೇವರು, ಶ್ರೀ ಶಾಸ್ತಾವು ದೇವರು, ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ಗುಡಿ, 2 ನಾಗಾಲಯಗಳು, ಸನ್ಯಾಸಿಕಟ್ಟೆ ಮತ್ತು ಪರಿವಾರ ದೈವಗಳ ಗುಡಿಗಳು ನಿರ್ಮಾಣವಾಗಬೇಕೆಂದು ಕಂಡು ಬಂದಿರುತ್ತದೆ. ಈ ಕ್ಷೇತ್ರದಲ್ಲಿ ಶ್ರೀ ಮಹಾಶೇಷನ ಸಾನ್ನಿಧ್ಯವಿದ್ದು ಮಹಾಶೇಷನ ಮಾಣಿಕ್ಯದ ಪ್ರಕಾರವಾದ ಬೆಳಕು ನಾಲ್ಕೂರಿಗೆ ಪ್ರಕಾಶಿಸಿತು. ಆದ್ದರಿಂದ ಈ ಗ್ರಾಮಕ್ಕೆ ಮಣಿನಾಲ್ಕೂರು ಎಂಬ ಅನ್ವರ್ಥ ನಾಮ ಬಂದಿದೆ ಎನ್ನುವ ನಂಬಿಕೆಯೂ ಇದೆ. 2016ರಲ್ಲಿ ಎಸ್ಎಂ ಪ್ರಸಾದ್ ಮುನಿಯಂಗಳ ಇವರ ವಾಸ್ತು ಮಾರ್ಗದರ್ಶನದಲ್ಲಿ ವೇದಮೂರ್ತಿ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಗ್ರಾಮದ ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ಗ್ರಾಮದೇವರಾದ ಶ್ರೀ ಮಹಾವಿಷ್ಣು ದೇವರ ಬಾಲಾಲಯ ಪ್ರತಿಷ್ಠಾಪನೆಗೊಂಡಿದೆ. ಪ್ರತಿದಿನ ನಿತ್ಯ ಪೂಜೆ ಸಹಿತ ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆ, ಭಜನೆ, ಅನ್ನ ಸಂತರ್ಪಣೆ ಮೊದಲಾದ ಕಾರ್ಯಗಳು ನಡೆಯುತ್ತಾ ಬರುತ್ತಿದೆ. ದೇವಸ್ಥಾನ ನಿರ್ಮಾಣ ಕಾರ್ಯಕ್ಕೆ ಈ ಹಿಂದೆಯೇ ಸಂಕಲ್ಪ ತೊಟ್ಟಿದ್ರೂ ಕೋವಿಡ್ ಮತ್ತಿತರ ಕಾರಣಗಳಿಂದಾಗಿ ನಿರ್ಮಾಣ ಕಾರ್ಯ ವಿಳಂಬಗೊಂಡಿತ್ತು. ಇದೀಗ ದೈವ ಇಚ್ಛೆಯಂತೆ ಭಕ್ತಾದಿಗಳ ಸಹಕಾರದಿಂದ ದೇವಸ್ಥಾನದ ನಿರ್ಮಾಣ ಕಾಮಗಾರಿ ಮುಕ್ತಾಯದ ಹಂತದಲ್ಲಿದ್ದು ಮಾಜಿ ಸಚಿವ ಬಿ ರಮಾನಾಥ್ ರೈ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿ, ಇಳಿಯೂರು ವಿಜಯಕುಮಾರ್ ಅಚಲ ಅನುವಂಶೀಯ ಆಡಳಿತ ಮುಖ್ಯಸ್ಥರಾಗಿ, ಬಲ್ಲೋಡಿಗುತ್ತು ಪದ್ಮಶೇಖರ್ ಜೈನ್ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ, ಅಮರನಾಥ್ ಅಚಲ ಅರಿಕಲು, ಲಾವಣ್ಯ ಇಳಿಯೂರು, ಶ್ರೀನಿವಾಸ್ ಭಟ್ ಕಯ್ಯಾಳ, ಗೋಪಾಲಕೃಷ್ಣ ಭಟ್ ಲಟ್ಟುಕೋಡಿ, ಸಂಪತ್ ಕುಮಾರ್ ಶೆಟ್ಟಿ ಮುಂಡ್ರೇಲ್ಗುತ್ತು, ಲಿಂಗಪ್ಪ ಪೂಜಾರಿ ಕೆಂಚನಬೆಟ್ಟು, ರವೀಂದ್ರ ಟಿಸಿ ಮಾವಿನಕಟ್ಟೆ, ಜಯನಾಯಕ್ ನೆಲ್ಯಪಲ್ಕೆ, ಶಿವಪ್ಪ ಪೂಜಾರಿ ಹಡದಡ್ಕ ಇವರು ಆಡಳಿತ ಟ್ರಸ್ಟಿಗಳಾಗಿ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಕಾಲಗರ್ಭದ ಈ ಒಂದು ದೇವಸ್ಥಾನ ಕಾಲಗರ್ಭವು ಸೇರ್ನಿರ್ತಾರ ಜನಕ್ಕಳಿಗೆ ತೊಂದರೆ ತಾಪತ್ರೆಯಲ್ಲಿ ಮಾತ್ರ ಶುರುವಾಂಡು ಊರ್ದಕ್ಕಲು ದೇವಸ್ಥಾನ ಕಟ್ಟೋಡು ಪನ್ಪುನ ಒಂದು ಹಾತರ ಹೊಂದಿತ್ತೇರಿ ಆಂಡ ಕಾಲ ಪಕ್ಕವಾದಿಚ್ಚಾಂಡು ಈ ಒಂದು 5 ವರ್ಷದ ಪಿರಾವುಡು ಎಂಕಲು ಶ್ರೀಧರ ಗೋರೆನ ಮುಖಾಂತರ ಜ್ಯೋತಿಷ್ಯ ಚಿಂತನೆ ಮಲ್ತದ್ದು ಅಷ್ಟಮಂಗಲ ಸುಮಾರು 7 ದಿನತ್ತ ಚಿಂತನೆ ಮಲ್ತದ್ದು ಐಟು ಎಂದು ದೇವಸ್ಥಾನ ಎಂಚಾವಡು ನೆಟ್ಟು ಪರಿವಾರ ದೈವರು ಮತ್ತು ಏರು ಓವು ಎಂಚಿನಂದು ಅನ್ಕೊಂಡ ಬಗ್ಗೆ ಎಂಕಲು ಸ್ಪಷ್ಟ ಮಲ್ತೊಂದು ಪ್ರಸಾದ್ ಮುನ್ಯಂಗಳ ಮೇರ್ನ ವಾಸ್ತು ತಜ್ಞರನ ಮುಖಾಂತರನ ಮುಂದಾಳತ್ತೋಡು ಅಂಚನೆ ನೀಲೇಶ್ವರ ಪದ್ಮನಾಭ ತಂತ್ರಲಿನ ಮುಖೇನ ಈ ದೇವಸ್ಥಾನ ಬಾಲಾಲಯ ಸುಮಾರು 5 ವರ್ಷದ ಪಿರಾವುಡು ಎಂಕಲು ಪ್ರತಿಷ್ಠೆ ಮಲ್ತ 5 ಬೊಕ್ಕ ಈ ದೇವಸ್ಥಾನದ ಭಟಾರಡು ಪ್ರತಿ ತಿಂಗಳ ಗಣಹೋಮ ದುರ್ಗಾ ಪೂಜೆ ನಡತೊಂದಿತ್ತೇನೆ. ಆ ಪೂಜೆಗೆ ಸುಮಾರು ಪ್ರತಿ ತಿಂಗಳ 500 ಜನ ಸೇರೊಂದಿತ್ತೇರು. ನಿತ್ಯ ಅನ್ನ ಸಂತರ್ಪಣೆ ಆ ಪ್ರತಿ ತಿಂಗಳ ಎಂಕಲು ಮಲ್ಪ ಹೊಂದಿತ್ತ 5 ಬೊಕ್ಕ ಊರ್ದಕ್ಕಲು ಮಾತ್ರ ಸೇರೊಂದು ನಗರ ಭಜನೆ ಶುರು ಮಲ್ತ. ಸಂದೀಪ್ ಸಾಲ್ಯರ್, ವಿ4 ನ್ಯೂಸ್, ಬಂಟ್ವಾಳ. ಚಕ್ರಿಕಾ ಫುಡ್ ಪ್ರಾಡಕ್ಟ್ಸ್ ನವರ ಅತಿ ಸುಲಭ ಅಡುಗೆಗಳ ಎಲ್ಲಾ ವಿಧದ ಮಸಾಲಾ ಪದಾರ್ಥಗಳ ಮಿಶ್ರಣ ಮಂಗಳೂರಿನ ಎಲ್ಲಾ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಹಾಗೂ ನಮ್ಮ ಪ್ರಾಡಕ್ಟ್ಸ್ ಗಳನ್ನು ವಿದೇಶಗಳಿಗೂ ರಫ್ತು ಮಾಡಲಾಗುವುದು. ಕೇವಲ 15 ನಿಮಿಷಗಳಲ್ಲಿ ಕುಸುಮ್ಸ್ ಫುಡ್ ಪ್ರಾಡಕ್ಟ್ಸ್ ಅಡುಗೆ ತಯಾರಿ. ಕುಸುಮ್ಸ್ ಫುಡ್ ಪ್ರಾಡಕ್ಟ್ಸ್, ಕಾಳಿಕಾಂಬಾ ದೇವಸ್ಥಾನದ ಹತ್ತಿರ ಕಾ ಸ್ಟ್ರೀಟ್, ಮಂಗಳೂರು. 08244254 069. ಅತಿ ಸುಲಭದ ಅಡುಗೆಯ ಗುಟ್ಟು ಈಗ ಮನೆ ಮನೆಯಲ್ಲೂ ಲಭ್ಯ.